ಆದರೆ ಇಲ್ಲಿ ರಾಜ್ಯದ ಒತ್ತಡ ಸಹ ಕಡಿಮೆ ಆಗ್ತದೆ. ಅದರೊಟ್ಟಿಗೆ ಕರ್ನಾಟಕಕ್ಕೆ ವೇಗವಾದ ಹಾಗೂ ಹೊಣೆಗಾರಿಕೆಯುತವಾದ ಪೂರ್ಣ ಪ್ರಮಾಣದ ಪಾಸ್ಪೋರ್ಟ್ ಆಡಳಿತ ಸೌಲಭ್ಯ ಕೊಡಲಿಕ್ಕೆ ಸಹ ಆಗ್ತದೆ. ರೀಜನಲ್ ಪಾಸ್ಪೋರ್ಟ್ನ ಒಟ್ಟಿಗೆ ನಮ್ಮ ಇನ್ನೊಂದು ಆಗ್ರಹ ಅಂತ ಹೇಳಿದರೆ, ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ, ಕಾರವಾರ, ಶಿವಮೊಗ್ಗ, ಚಿಕ್ಕಮಗಳೂರು, ಕೊಡಗು ಈ ಜಿಲ್ಲೆಗಳಿಗೆ ಇನ್ನಷ್ಟು ಪಾಸ್ಪೋರ್ಟ್ ಸೇವಾ ಕೇಂದ್ರಗಳನ್ನು ಕೊಡಬೇಕು. ದಕ್ಷಿಣ ಕನ್ನಡ ಜಿಲ್ಲೆಗೆ ರೀಜನಲ್ ಪಾಸ್ಪೋರ್ಟ್ ಸೇವಾ ಕೇಂದ್ರವನ್ನು ಹೇಗೆ ಕೇಳ್ತಿದ್ದೆವೋ ಅದೇ ರೀತಿ ಉಳಿದ 8 ಜಿಲ್ಲೆಗಳಿಗೆ ಒಂದು 8 ಪಾಸ್ಪೋರ್ಟ್ ಸೇವಾ ಕೇಂದ್ರಗಳನ್ನು ಸ್ಯಾಂಕ್ಷನ್ ಮಾಡಿದರೆ ಆ ಜಿಲ್ಲೆಯ ಜನರು ಇಲ್ಲಿಗೆ ಬರೋದನ್ನು ಬಿಟ್ಟು ಅವರ ಪಾಸ್ಪೋರ್ಟ್ ಸವಲತ್ತುಗಳನ್ನು ಆಯಾ ಜಿಲ್ಲೆಗಳಲ್ಲೇ ಪಡ್ಕೊಳ್ಳಿಕ್ಕೆ ಅವರಿಗೆ ವ್ಯವಸ್ಥೆ ಆಗ್ತದೆ ಅನ್ನೋದು ನಮಗೆ ಆಗ್ರಹ. ಈ ನಿಟ್ಟಿನಲ್ಲಿ ನಾವು ಕೇಂದ್ರ ವಿದೇಶಾಂಗ ಸಚಿವಾಲಯಕ್ಕೆ ಮಂಗಳೂರು ರೀಜನಲ್ ಪಾಸ್ಪೋರ್ಟ್ ಸ್ಥಾಪನೆಯ ಬಗ್ಗೆ, ಅದರ ಕಾರ್ಯಸಾಧ್ಯತೆಯ ಬಗ್ಗೆ ಒಂದು ಅಧ್ಯಯನ ಸಮಿತಿಯನ್ನು ಮಾಡಬೇಕು. ರೀಜನಲ್ ಪಾಸ್ಪೋರ್ಟ್ ಅಧಿಕಾರಿಗಳು ಒಂದು ಕಾರ್ಯಸಾಧನೆ ಬಗ್ಗೆ ಅಧ್ಯಯನ ನಡೆಸಿ ಕಳೆದ 5 ವರ್ಷಗಳಲ್ಲಿ ದಕ್ಷಿಣ ಕನ್ನಡ, ಉಡುಪಿ, ಕೊಡಗು, ಚಿಕ್ಕಮಗಳೂರು, ಕರಾವಳಿ ಪ್ರದೇಶದಲ್ಲಿ ಎಷ್ಟು ಹೊಸ ಪಾಸ್ಪೋರ್ಟ್ಗಳು ಇಶ್ಯೂ ಆಗಿದೆ, ರೀಇಶ್ಯೂ ಎಷ್ಟಿದೆ, ರಿನ್ಯೂವಲ್ಗಳು ಎಷ್ಟಾಗಿದ್ದಾವೆ, ಪೊಲೀಸ್ ಕ್ಲಿಯರೆನ್ಸ್ ಎಷ್ಟಾಗಿದೆ, ತತ್ಕಾಲ್ ಪಾಸ್ಪೋರ್ಟ್ಗಳು ಎಷ್ಟು, ಪೆಂಡೆನ್ಸಿಗಳು ಎಷ್ಟು, ಪೊಲೀಸ್ ವೆರಿಫಿಕೇಷನ್ಗಳು ಎಷ್ಟು, ಪ್ರೊಸೆಸಿಂಗ್ ಟೈಮ್ಗಳೆಲ್ಲ ಎಲ್ಲ ಡಾಟಾಗಳನ್ನು ಆಧರಿಸಿ ಜಿಲ್ಲೆಯಲ್ಲಿ ಅಥವಾ ಕರಾವಳಿ ಪ್ರದೇಶದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ ರೀಜನಲ್ ಪಾಸ್ಪೋರ್ಟ್ ಹಾಗೂ ಜಿಲ್ಲೆಗಳಿಗೆ ಹೊಸ ಪಾಸ್ಪೋರ್ಟ್ ಸೇವಾ ಕೇಂದ್ರಗಳನ್ನು ತೆರಿಬೇಕು ಅನ್ನೋದು ನಮ್ಮ ಒಂದು ಆಗ್ರಹ.